ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತಾಗಿ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆದರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾವಾಗ ಬದಲಾವಣೆ ಆಗುತ್ತೆ, ಯಾವಾಗ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ. ನಾನಂತೂ ಆಕಾಂಕ್ಷಿ ಇದ್ದೀನಿ. ಹೈಕಮಾಂಡ್ ಯಾವಾಗ ಮಾಡ್ತಾರೆ ಕಾದು ನೋಡಬೇಕು. ನಾನು ಯಾವುದೇ ಒತ್ತಡ ಹಾಕಿಲ್ಲ ಅಂತ ಹೇಳಿದರು. ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಗುತ್ತೆ. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ಲೇ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಎನ್ಕ್ವೈರಿ ಹಾಕಿ ಆಗ್ತವೆ. ಸರ್ ಇನ್ನೊಂದು ಸರ್ ರಾಜ್ಯಾಧ್ಯಕ್ಷ ಸ್ಥಾನ ಇದೆ, ಸರ್ಕಾರ ತನಿಖೆ ಮಾಡಬೇಕಾಗಿ ಮಾಡೋದು ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರಿಗೆ ಈ ರೀತಿ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ. ಪೂರ್ತಿ ತನಿಖೆ ಆಗಬೇಕು. ಫಸ್ಟ್ ತನಿಖೆ ಮಾಡಲಿವ್ರು ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ. ಅವರು ಮಾಡಬೇಕು. ಸತ್ತಾಂಶ ಅವ್ರಿಗೆ ಬಂದ ತನಿಖೆಗೆ ಒತ್ತಾಯ ಮಾಡ್ತಿದ್ರು ಸರ್. ಒತ್ತಾಯ ಏನು ಮಾಡೋದಿಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಗುತ್ತೆ. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ಲೇ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಎನ್ಕ್ವೈರಿ ಹಾಕಿ ಆಗ್ತವೆ. ಸರ್ ಇನ್ನೊಂದು ಸರ್ ರಾಜ್ಯಾಧ್ಯಕ್ಷ